ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈಗ ಭೂದೇವಿಯವರು ಹೇಳ್ತಾ ಇದ್ದಾರೆ, ನಾನೇ ಇದನ್ನ ನಿಯಂತ್ರಿಸಿದೆ. ಹೌದು, ಒಪ್ಕೊಳ್ತಾ ಇದ್ದಾರೆ. ಹೌದು, ನಾನೇ ನಿಯಂತ್ರಿಸಿದ್ದು. ಯಾಕೆ ನಿಯಂತ್ರಿಸಿದ್ದು? ಯಾಕಂದ್ರೆ ಅವರು ಎಲ್ಲ ಪ್ರಜೆಗಳು ಸೃಷ್ಟಿಯ ಉದ್ದೇಶವನ್ನೇ ಮರ್ತು ಬಿಟ್ಟಿದ್ದಾರೆ. ಸೊ ಸೃಷ್ಟಿಗೆ ಪ್ರತಿಯೊಂದಕ್ಕೂ ಉದ್ದೇಶ ಇದೆ, ಕಾರಣ ಇದೆ. ಕಾರಣ ಇಲ್ಲದೆ ಯಾವುದು ಹಾಗೆ ಸೃಷ್ಟಿ ಆಗೋದಿಲ್ಲ. ಈಗ ನಾವು ಮನೆ ಕಟ್ಟಿದ್ರು ಸೃಷ್ಟಿ, ಅದಕ್ಕೆ ಕಾರಣ ಇದೆ. ನಮಗೆ ನಮ್ಮ ರಕ್ಷಣೆಗೆ ಬೇಕು, ನಾವು ವಾಸ ಮಾಡಕ್ ಬೇಕು ನಮ್ಗೆ. ಸೊ ನಾವು ಸೃಷ್ಟಿ ಮಾಡ್ತೇವೆ ನಮ್ಮ ಮನೇನ, ನಮ್ಮ ಕಟ್ಟಡನ. ಸೊ ಅದೇ ರೀತಿಯಲ್ಲಿ ಸಂಪೂರ್ಣ ವಿಶ್ವವೇ ಎಲ್ಲ ಜೀವಿಗಳಿಗೆ ಇದು ಮನೆ, ವಾಸಸ್ಥಳ. ಸೊ ಇದಕ್ಕೆ ಬಹಳ ಕಾರಣಗಳಿವೆ. ಮುಖ್ಯ ಕಾರಣ ಏನು ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಪಡೆಯೋದು ಮುಖ್ಯ ಕಾರಣ. ಇಲ್ಲಿ ಭೂದೇವಿಯವರು ಅದನ್ನೇ ತಿಳಿಸ್ಕೊಳ್ತಾ ಇದ್ದಾರೆ. ಪುರಾ ಸೃಷ್ಟ, ಸೊ ಹಿಂದೆ ಹಿಂದೆ ಸೃಷ್ಟಿ ಆಯ್ತು. ಸೃಷ್ಟಿ ಯಾವುದು? ಈ ಔಷಧಿಗಳೆಲ್ಲ ಎಲ್ಲ ಸೃಷ್ಟಿ ಆಯ್ತು. ಔಷಧಿ ಅಂದ್ರೆ ಇದೆಲ್ಲ ಗಿಡಮೂಲಿಕೆಗಳು, ಧಾನ್ಯಗಳು, ಬೆಳೆಗಳು, ಎಲ್ಲ ಬೀಜಗಳು. ಸೊ ಇದೆಲ್ಲ ಸೃಷ್ಟಿ ಆಗಿದೆ. ಯಾರು ಸೃಷ್ಟಿ ಮಾಡಿದ್ದು? ಬ್ರಹ್ಮಣಾಯ ವಿಷಾಂಪತೆ. ಸೊ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು. ಸೊ ಸೃಷ್ಟಿ, ಜೀವಿಗಳು ಸೃಷ್ಟಿಯಾಗೋದು ಭಗವಂತನಿಂದ ಸೃಷ್ಟಿಯಾಗೋದು. ಸೃಷ್ಟಿಯಾಗೋದ್ರೆ ಯಾವಾಗಲೂ ಅಸ್ತಿತ್ವದಲ್ಲಿ ನಿತ್ಯವಾಗಿದ್ದೇವೆ ನಾವು. ನಮ್ಮ ನಿತ್ಯ ಅಸ್ತಿತ್ವ ನಮ್ಮದು. ನಜಾಯತೆ ನಾಮ್ರಿಯತೆ ವಾ ಕದಾಚಿತ್. ಸೊ ಅಂತಿಮವಾಗಿ ನಾವು ಆಧ್ಯಾತ್ಮಿಕ ಕಿಡಿಗಳಾಗಿ, ಭಗವಂತನ ವಿಭಿನ್ನಾಂಶಗಳಾಗಿ ನಮಗೆ ಹುಟ್ಟು ಇಲ್ಲ ನಮಗೆ. ಆದರೂ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಇಲ್ಲಿ ನಾವು ಭಗವಂತನ ನಮ್ಮನ್ನು ಈ ಭೌತಿಕ ದೇಹಗಳಲ್ಲಿ ಸೃಷ್ಟಿ ಮಾಡೋದು. ಅದು ಮಾಡೋದು ಯಾರಿಂದ? ಬ್ರಹ್ಮಣ ಹ್ಯ ವಿಷಾಂಪತಿ. ಸೊ ಬ್ರಹ್ಮದೇವರು ಇದಕ್ಕೆ ಕಾರಣ. ಅದಕ್ಕೆ ಅವ್ರನ್ನ ಸೃಷ್ಟಿಕರ್ತ ಅಂತ ಹೇಳೋದು. ಈ ಭೌತಿಕ ಜಗತ್ತು, ಈ ಭೌತಿಕ ದೇಹಗಳು ನಮ್ಮ ಕೊಟ್ಟೆ. ಸೊ ಅವ್ರು ಹೇಗೆ ಸೃಷ್ಟಿ ಮಾಡೋದು ಅಂದ್ರೆ ಈ ಬೀಜಗಳ ಮೂಲಕ ಮಾಡ್ತಾರೆ. ಇದು ಯಾವುದಕ್ಕೆ? ಈ ಸಸಿಗಳು, ಮರಗಳು, ಅದಕ್ಕೆಲ್ಲ ಹೀಗೆ ಮಾಡೋದು. ಬೇರೆ ಬೇರೆ ರೀತಿ ಹೇಳ್ತಾರೆ ಸೃಷ್ಟಿಯಾಗೋದು, ಬೇರೆ ಬೇರೆ ರೀತಿ. ಒಂದು ಕೆಲವು ಬೀಜಗಳಿಂದ ಸೃಷ್ಟಿಯಾಗುತ್ತೆ, ಕೆಲವು ಜೀವಿಗಳು ಗರ್ಭದಿಂದ ಸೃಷ್ಟಿಯಾಗೋದು, ಉದ್ಬೀಜ, ಜರಾಯುಜ. ಇನ್ನೊಂದು ಇದು ಇದರಿಂದಾನು ಬ್ರಹ್ಮನ ಸೃಷ್ಟಿ ಮಾಡೋದು ಏನ್ ಹೇಳ್ತಾರೆ? ಬೆವರಿನಿಂದ ಕೂಡ ಸೃಷ್ಟಿ ಮಾಡೋ ಒಂದು ಶಕ್ತಿ ಇರುತ್ತೆ ಕೆಲವು ಜೀವಿಗಳು ಉತ್ಪನ್ನ ಮಾಡುತ್ತೆ. ಅಂಡಜ, ಜರಾಯುಜ, ಉದ್ಬೀಜ, ಇನ್ನೊಂದು ಸ್ವೇದಜ ಅಂದ್ರೆ ಇದು ಯಾವುದು? ಬೆವರಿನಿಂದ. ಇವಾಗ ಎಲ್ಲಾದ್ರೂ ನಾವು ತುಂಬಾ ಕೊಳಕಾಗಿ ಹಾಗೆ ಇಟ್ಬಿಟ್ಟಿದ್ರೆ ಹೇಳ್ತಾರೆ, ಆ ಬೆವರು ಎಲ್ಲ ಇದಾಗಿ ಅಲ್ಲಿಂದಾನೆ ಮತ್ತೆ ಆ ತಿಗಣೆಗಳು ಅದೆಲ್ಲ ಬರ್ತಾರೆ. ಇಲ್ಲಾಂದ್ರೆ ಗರ್ಭದಿಂದ ಸೃಷ್ಟಿ ಗೊತ್ತು ನಮ್ಗೆ, ಅದು ನಾವು ಮನುಷ್ಯರು ಎಲ್ಲ ತಾಯಿಯ ಗರ್ಭದಿಂದ ಬರ್ತೇವೆ. ಸೊ ಈ ಬೇರೆ ಬೇರೆ ರೀತಿಯಾಗಿ ಇವರು ಬ್ರಹ್ಮದೇವರು ಈ ವಿಧಾನಗಳಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ. ಸೊ ಭೂದೇವಿಯವರು ಅವ್ರಿಗೆ ಮುಖ್ಯವಾಗಿ ಈ ಬೆಳೆಗಳು ಇದೆಲ್ಲ ಅಲ್ಲಿಂದ ಅವರ ತುಂಬಾ ಆಕ್ಟಿವ್ ಅವರ ಇದಿದೆ. ಸೊ ಎಷ್ಟೋ ಬೀಜಗಳು ಎಷ್ಟೋ ವರ್ಷಗಳು ಕೆಳಗೆ ಇರ್ತವೆ ಅಂತ ಹೇಳ್ತಾರೆ. ಒಂದೊಂದ್ಸಲ ಎಷ್ಟೋ 100,000 ವರ್ಷಗಳು ಕೂಡ ಇದ್ಬಿಡ್ತವೆ. ಸಡನ್ ಆಗಿ ಮತ್ತೆ ಏನೋ ಅದು ಆ ಬೆಳೆಗಳು ಅದು ಬೆಳೀತವೆ. ಕೇಳ್ತೇವೆ ಈ ತರ ಎಷ್ಟೊಂದು ಸುದ್ದಿಗಳು ಕೂಡ ಬರ್ತವೆ. ಈ ತರ ಒಂದು ಪ್ರದೇಶಗಳಲ್ಲಿ ಈ ಮೂಲಿಕೆಗಳಿದ್ ಬಂತು, ಇದು ಉದ್ಭವ ಆಯ್ತು. ಸೊ ಇದೆ ಆಗ್ಲೇ ಬೀಜಗಳಿವೆ. ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದು ಹಾಗೆ ಇದು ಸೃಷ್ಟಿ ಮಾಡಿದ್ದು ಬ್ರಹ್ಮದೇವರು. ಆದರೆ ಅವರು ಈಗ ಬ್ರಹ್ಮ ಸೃಷ್ಟಿ ಮಾಡಿದ ಕಾರಣ ಯಾಕೆ? ಬ್ರಹ್ಮ ಸೃಷ್ಟಿ ಮಾಡಿದ ಕಾರಣ ನಮಗೆ ಮತ್ತೊಂದು ಅವಕಾಶ ಕಲ್ಪಿಸ್ಕೊಳ್ಳಿಕ್ಕೆ, ನಾವು ಕೃಷ್ಣ ಪ್ರಜ್ಞೆ ಪಡ್ಕೊಳ್ಳಿಕ್ಕೆ. ಸೊ ವೇದಗಳು, ಅದಕ್ಕೆ ಅವ್ರು ವೇದಗಳು ಕೊಟ್ಟಿರೋದು. ವೇದಗಳ ನಿರ್ದೇಶನ ಅದೇ. ಕೃಷ್ಣ ಏನೋ ಅದೊಂದು ಹೇಳ್ತಾರೆ, ಕೃಷ್ಣನ ಮರ್ತು ಬಿಟ್ಟಿದ್ದೇವೆ, ಹಾಗಾಗಿ ನಮಗೆ ಮತ್ತೆ ವೇದವ್ಯಾಸರು ನಮಗೆ ಈ ವೇದಗಳನ್ನ ರಚಿಸಿದ್ದು. ವೇದಜ್ಞಾನ ಮೊದಲೇ ಇತ್ತು, ಆದ್ರೆ ಮತ್ತೆ ಅದನ್ನು ಅವರು ಬರೆದಿಟ್ಟದ್ದು 5,000 ವರ್ಷಗಳ ಹಿಂದೆ. ಯಾಕಂದ್ರೆ ನಮಗೆ ನೆನಪು ಉಳಿಯೋದಿಲ್ಲ, ನಮಗೆ ಎಲ್ಲ ಮರ್ತು ಬಿಡ್ತೇವೆ ನಾವು. ಹಿಂದೆ ಅದು ವೇದಗಳು ಶ್ರುತಿ ಹಾಗೆ ಒಬ್ಬರಿಂದ ಒಬ್ಬನೊಬ್ಬ ಬರ್ತಾ ಇತ್ತು. ಸೊ ಇಲ್ಲದೆ ಇರೋದ್ರಿಂದ ಮತ್ತೆ ವೇದಗಳನ್ನ ಬರೆದಿಟ್ರು ವೇದವ್ಯಾಸರು ಅಂತ ಕೂಡ ಹೇಳ್ತಾರೆ. ಸೊ ವೇದಗಳಲ್ಲಿ ನಮಗೆ ಜ್ಞಾನ ಇದೆ, ಆ ತಿಳುವಳಿಕೆ ಇದೆ.
ಸೊ ಹೀಗೆ ಭೂದೇವಿ ಅವ್ರು ಹೇಳ್ತಾ ಇರೋದು, ಈಗ ಸೃಷ್ಟಿ ಮಾಡಿದ್ದು ಈ ಕಾರಣ, ಆದ್ರೆ ಈ ಕಾರಣವನ್ನು ಯಾರು ಒಪ್ತಾ ಇಲ್ಲ. ಈಗ ಯಾರು ಒಪ್ತಾ ಇಲ್ಲ. ಅಸದ್ಭಿರ್ ಅಧೃತ ವ್ರತೈಹಿ ಅಂತ ಹೇಳ್ತಾರೆ. ಅಸದ್ಭಿ ಅಸತ್ ವ್ರತ ಅಸತ್ ಅಸತ್, ಯಾಕಂದ್ರೆ ಅವರು ಸತ್ಯದಲ್ಲಿಲ್ಲ. ಅವರು ಈ ಅಸತ್ ಈ ಜಗತ್ತೇ ಅಸತ್ ಒಂದ್ ರೀತಿ. ಯಾಕಂದ್ರೆ ಈ ಜಗತ್ತು ತಾತ್ಕಾಲಿಕವಾದ ಜಗತ್ತಿದು ಆದ್ರೆ ಇದು ಸತ್ಯವಾಗಿ ಕಾಣುತ್ತೆ. ಸತ್ಯವಾಗಿ ಕಾಣುತ್ತೆ ಇಲ್ಲ ಇಲ್ಲಿ ಇದು ಇದೆ, ಆದ್ರೆ ಇದು ಶಾಶ್ವತವಾಗಿಲ್ಲ. ಹಾಗಾಗಿ ಇದಕ್ಕೆ ಅಸತ್ ಅಂತ ಕೂಡ ಹೇಳೋದು ಒಂದು ರೀತಿ. ಸತ್ ಅಂದ್ರೆ ಯಾವಾಗಲೂ ಶಾಶ್ವತವಾಗಿರುತ್ತೆ. ಸೊ ಹಾಗೆ ಜೀವಿಗಳಾಗಿ ನಾವು ಮೂಲತಃ ಆಧ್ಯಾತ್ಮಿಕ ಕಿಡಿಗಳಾಗಿ ನಾವು ಸತ್, ಆದರೆ ಈ ದೇಹದಲ್ಲಿ ಅದು ಅಸತ್. ಅದು ಒಂದು ರೀತಿ ಹಾಗೂ ನೋಡ್ಬೋದು. ಸೊ ಎನಿವೆ, ಈ ಅಸತ್ ಇಲ್ಲಿ ಅಸತ್ ಬಿ ಅಂದ್ರೆ ಇಲ್ಲಿ ಹೇಳ್ತಾ ಇರೋದಿಲ್ಲ. ಈ ಅಸತ್, ಈ ದೇಹ, ಈ ಭೌತಿಕ ಜಗತ್ತು, ಇದನ್ನೇ ಈಗ ಭೌತಿಕ ದೃಷ್ಟಿಯಿಂದ ಇಲ್ಲಿ ನಾವು ತೊಡಗಿದಾಗ, ಸೊ ಇದು ನಮ್ಮ ರೀತಿಯ ಒಂದು ಪ್ಲಾನ್ ಇವಾಗ ಕೇಳ್ತಾ ಇದೀವಿ. ಕೆಲವು ಶೋಗಳು ಕೇಳ್ತಾ ಇರೋದು ನಮ್ಮ ಪ್ಲಾನ್ ಇಂದ ನಾವು ನಡ್ಸ್ಕೊಂಡು ಹೋಗ್ತೀವಿ ನಮ್ಮ ಜೀವನ. ಸೊ ಈ ಪ್ಲಾನ್ ಇಂದ ಆಗೋದಿಲ್ಲ ಇದು. ನಮ್ಮ ಪ್ಲಾನ್ ಇಂದ ಆಗೋದಿಲ್ಲ ಇದು. ಸೊ ಈ ಜಗತ್ತು ನಡೀತಾ ಇರೋದೇ ನಮ್ಮ ಪ್ಲಾನ್. ಇದು ಬ್ರಹ್ಮದೇವರಿದ್ದಾರೆ, ದೇವತೆಗಳಿದ್ದಾರೆ, ಪರಮ ಪುರುಷನೇ ಇದ್ದಾನೆ, ಅವರ ಪ್ಲಾನ್. ಅವ್ರ ಪ್ಲಾನ್ ಅನ್ನು ನಾವು ಒಪ್ಬೇಕು ನಾವು. ಸೊ ಅವ್ರು ಹೇಳ್ತಾರೆ ಆದ್ರೆ ಇಲ್ಲ ಆಗ ಈಗ ಅಸತ್ ಎಲ್ಲರೂ ಕೂಡ ಆ ಪ್ಲಾನ್, ಭಗವಂತನ ಪ್ಲಾನ್ ಒಪ್ಪದೆ ಅವರವರೇ ಸ್ವಂತ ಪ್ಲಾನ್ ಇದ್ದಾರೆ. ಸೊ ಈ ಪ್ಲಾನ್ ಎಲ್ಲವೂ ಕೂಡ ಕೊನೆಗೆ ಪರಾಭವ, ಎಲ್ಲವೂ ಕೂಡ ಕೊನೆಗೆ ಪರಾಜಯವೇ ಆಗುತ್ತೆ. ಈ ಪ್ಲಾನ್ ಯಾವ ಸಕ್ಸಸ್ ಆಗುತ್ತೆ. ಎನಿವೆ, ಸೊ ಇಲ್ಲಿ ಅಸತ್ ಅನ್ನೋದಕ್ಕೆ ಶ್ರೀಲ ಪ್ರಭುಪಾದ ಇದರಲ್ಲಿ 4 ರೀತಿಯ ಅಸತ್ ಅಂತ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು. 4 ರೀತಿಯ ಜನನ ನಾನು ಆಶ್ರಯಿಸೋದಿಲ್ಲ. ಏನೋ ಕೃಷ್ಣ ಹೇಳೋದು ಶ್ಲೋಕ ಅದು. 4 ರೀತಿಯ ಜನ ನನ್ನನ್ನು ಆಶ್ರಯಿಸ್ತಾರೆ, 4 ರೀತಿಯ ಜನ ನನ್ನನ್ನು ಆಶ್ರಯಿಸೋದಿಲ್ಲ. 7ನೇ ಅಧ್ಯಾಯ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೀಚ ಭರತರ್ಷಭ. ಸೊ ಅವರು 4 ಜನ ಕೃಷ್ಣ ಹೇಳೋದು ಸುಕೃತಿಗಳು, ಅವರು ಪುಣ್ಯವಂತರು. ಅವರು ನನ್ನನ್ನು ಗುರುತಿಸಿ ನನ್ನನ್ನು ಅವರು ಆಶ್ರಯಿಸ್ತಾರೆ. ಏನೋ ಒಂದು ಇರ್ಬೋದು ಅವ್ರಿಗೆ, ಏನೋ ಪ್ರೇರೇಪಣೆ ಇರ್ಬೋದು ಅವ್ರಿಗೆ, ಏನಾದರೂ ಒಂದು ಕಷ್ಟದಲ್ಲಿ ಬಂದಿದ್ದಾರೋ, ಇಲ್ಲಾಂದ್ರೆ ಏನೊಂದು ಆರ್ಥಿಕ ಸುಧಾರಣೆಗೆ ಬಂದಿದ್ದಾರೋ, ಇಲ್ಲಾಂದ್ರೆ ಒಂದು ಕುತೂಹಲ ಜಿಜ್ಞಾಸೆ ಇತ್ತು, ಏನೊಂದು ತಿಳಿವಳಿಕೆ, ಇಲ್ಲಾಂದ್ರೆ ಜ್ಞಾನವನ್ನು ಪಡೆದು ಬಂದಿದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ ಸುಕೃತಿ. ಅದೇ ರೀತಿಯಲ್ಲಿ ಕೃಷ್ಣ ಹೇಳೋದು 4 ರೀತಿಯ ದುಷ್ಕೃತಿಗಳಿದ್ದಾರೆ. ಸೊ ಯಾರು 4 ರೀತಿಯ ದುಷ್ಕೃತಿಗಳು? ನಾ ಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ಮಾಯೆಯ ಅಪರತ ಜ್ಞಾನ ಆಸುರಿಂ ಭಾವಂ ಆಶ್ರಿತ. ಸೊ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದೆ. ಸೊ ಪ್ರಭುಪಾದರು ಇದು ಹೇಳ್ತಾರೆ, ಇದು ಅಸತ್. ಇಲ್ಲಿ ಏನಿಲ್ಲ ಇದೆ, ಭೂದೇವಿ ಹೇಳ್ತಾರೆ ಅಸತ್ ಬಿಹಿ ಅಂದ್ರೆ ಇವರು ಅಸತ್ ಅಂತ ಹೇಳ್ತಾರೆ. ಸೊ ಯಾರು ಅಸತ್ತು ಅಂದ್ರೆ ಈ 4. ಕೃಷ್ಣನು ಆಶ್ರಯಿಸಬೇಕು. ಈ ಭೌತಿಕ ಸೃಷ್ಟಿಯ ಉದ್ದೇಶ ಅದೇ. ಅವನ ನಮ್ಮ ತಂದೆ ಪರಮ ಪುರುಷ, ಅವನೇ ಆಶ್ರಯ. ಸೊ ಅವನನ್ನು ಆಶ್ರಯಿಸದಿದ್ದರೆ ಅಸತ್ ನಾವು ಅಷ್ಟೇ. ನಾವು ಸತ್ತಲ್ಲ, ನಾವು ಅಸತ್. ಪ್ರಯೋಜನ ಇಲ್ಲ. ನಾವು ನಮ್ಮ ಅಸ್ತಿತ್ವವೇ ವ್ಯರ್ಥ. ಸೊ ಯಾರು ಕೃಷ್ಣನ ಆಶ್ರಯಿಸೋದಿಲ್ಲ, ಸೊ ಅದು ಕೃಷ್ಣನ ಗೀತೆಯಲ್ಲಿ 4 ರೀತಿಯ ಜನ ಆಶ್ರಯಿಸೋದಿಲ್ಲ ಅಂತ ಕೃಷ್ಣ ಹೇಳ್ತಾರೆ. ಅವರೆಲ್ಲ ದುಷ್ಕೃತಿಗಳು. ಅವ್ರಿಗೆ ಇನ್ನ ಇದಿಲ್ಲ, ಅವರಲ್ಲಿ ಒಳ್ಳೆ ಪುಣ್ಯ ಇದಿಲ್ಲ, ಅವ್ರ ಪಯಸ್ ಆಕ್ಟಿವಿಟಿ ಇಲ್ಲ. ಅವರು ದುಷ್ಕೃತಿ. ಅವರ ಚಟುವಟಿಕೆಗಳು ಎಷ್ಟು ಇದಾಗಿದೆ ಅಂದ್ರೆ, ಹಾಗಾಗಿ ಅವರಿಗೆ ಆ ದೃಷ್ಟಿ ಹೋಗ್ಬಿಟ್ಟಿದೆ, ಮತ್ತೆ ಆ ಸಾಮರ್ಥ್ಯ ಹೋಗ್ಬಿಟ್ಟಿದ್ದಾರೆ. ಅವರಾಗಿ ಅವರು ಅದಕ್ಕೆ ಸಿಕ್ಕಿ ಬಿದ್ದಿದ್ದಾರೆ. ರಾಜಸ ತಾಮಸ ಗುಣಗಳಲ್ಲಿ ಸಂಪೂರ್ಣವಾಗಿ ಬಂಧನದಲ್ಲಿ ಇದ್ದಾರೆ. ಸೊ 4 ರೀತಿಯ ಜನ. ಸೊ ದುಷ್ಕೃತಿ ಅಂದ್ರೆ ಕೃತಿ ಅಂದ್ರೆ ಒಳ್ಳೆಯ ಚಟುವಟಿಕೆ. ದುಷ್ಕೃತಿ ಅಂದ್ರೆ ಅದು ಕೆಟ್ಟ ಇದಕ್ಕೆ ಉಪಯೋಗಿಸೋದು. ಕೃತಿ ಇನ್ನೊಂದು ಮೆರಿಟೋರಿಯಸ್ ಕೂಡ ಅಂತ ಹೇಳ್ತಾರೆ, ಮೆರಿಟೋರಿಯಸ್ ಆಕ್ಟಿವಿಟಿ. ಸೊ ಎನಿವೆ, ಸೊ ಕೃತಿ ದುಷ್ಕೃತಿ. ಸೊ ಅವ್ರೇನ್ ಮಾಡ್ತಾರೆ, ಒಂದು ಮೂಢ ಅಂದ್ರೆ ತುಂಬಾ ಶ್ರಮ ಪಡಿಬಹುದು, ಆದ್ರೆ ಹೇಳ್ತಾರೆ ಅದಕ್ಕೆ ಇದಿಲ್ಲ, ಏನಿಲ್ಲ, ಅದಕ್ಕೆ ಏನೋ ಲಾಭ ಇಲ್ಲ. ಮೂರ್ಖತನ. ಸೊ ಮೂರ್ಖತನ. ಶ್ರೀಲ ಪ್ರಭುಪಾದರು ಬಹಳ ಚೆನ್ನಾಗಿ ಅದಕ್ಕೆ ಉದಾಹರಣೆ ಕೊಡೋದು ಒಂದು ಕತ್ತೆ. ಆದ್ರೆ ಮೂರ್ಖ ಪ್ರಾಣಿ. ಸೊ ಹಾಗೆ ಮನುಷ್ಯರು ಈಗ ನಾನು ಇದು ಮಾಡ್ತೇನೆ, ಅದು ಮಾಡ್ತೇನೆ, ಈ ಯೋಜನೆಗಳು, ಆ ಯೋಜನೆಗಳು. ಆದರೆ ಯಾವ ಉದ್ದೇಶಕ್ಕೆ? ನಾವು ಕೃಷ್ಣ ಪ್ರಜ್ಞೆ ಬೆಳೆಸೋದಕ್ಕೆ ಉದ್ದೇಶ ಇದ್ರೆ ಒಳ್ಳೇದು.
ಕೃಷ್ಣ ಪ್ರಜ್ಞೆ ಉದ್ದೇಶ ಇಲ್ಲದೆ ಇದ್ರೆ ಅದು ಮೂರ್ಖತನ, ಮೂಢ 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 ಮೂರ್ಖತನ, ಮೂಢ, ದುಷ್ಕೃತ, ಮೂಢ, ನರಾಧಮ. ನರಾಧಮ ಅಂದ್ರೆ ಪಾಪದ ಕಾರ್ಯಗಳು, ಪಾಪದ ಚಟುವಟಿಕೆಗಳಿಂದ ವ್ಯಕ್ತಿ ತನ್ನ ಆಧ್ಯಾತ್ಮಿಕ ಇದನ್ನೇ ಗುರುತನ್ನೇ ಮರೆತು ಬಿಡ್ತಾನೆ, ಅಸ್ತಿತ್ವನೇ ಮರೆತು ಬಿಡ್ತಾನೆ. ಮತ್ತೆ ಬೇರೆ ಜನರು ಕೂಡ ಅಷ್ಟು ಹಿಂಸೆ. ನರಾಧಮ 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 ಪಾಪಕ ಕಾರ್ಯಗಳು. ನಂತರ ಮೂಢ, ಪ್ರಪಾದಂತೆ, ನರಾಧಮ, ಮಾಯಾ ಅಪರತ ಜ್ಞಾನ. ಮಾಯಾ ಅಪರತ ಜ್ಞಾನ ಅಂದ್ರೆ ಕೂಡ ಭಗವಂತನು ಹೇಳೋದು, ಜ್ಞಾನವಂತ ಜ್ಞಾನಿಗಳು, ಬುದ್ಧಿವಂತರು, ಬುದ್ಧಿಜೀವಿಗಳು. ಆದ್ರೆ ಯಾವ ತರ ಬುದ್ಧಿ? ಅವರ ಬುದ್ಧಿ ನಿಜವಾದ ಬುದ್ಧಿ, ಆಧ್ಯಾತ್ಮಿಕತೆಯನ್ನು ಬೆಳೆಸೋದು ನಿಜವಾದ ಬುದ್ಧಿ, ಅದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಕಳ್ಕೊಂಡ್ಬಿಟ್ಟು ಅವರು ಭೌತಿಕ ಬುದ್ಧಿಯಲ್ಲಿ ಅವರು ಮಗ್ನರಾಗಿ ಮಾಯಾ ಅಪರತ, ಮಾಯಾ ಅವರ ನಿಜವಾದ ಬುದ್ಧಿಯನ್ನು, ಜ್ಞಾನವನ್ನು ಅಪಹರಿಸ್ಬಿಟ್ಟಿದೆ. ಬುದ್ಧಿ ಇದೆ, ಬುದ್ಧಿ ಎಲ್ಲದಕ್ಕೂ ಬೇಕು, ಬುದ್ಧಿ ಇಲ್ಲದೆ ನಾವೇನ್ ಮಾಡೋಕ್ಕೂ ಆಗೋದಿಲ್ಲ. ನಾವು ಪ್ರತಿಯೊಂದಕ್ಕೂ ಕೂಡ ಬುದ್ಧಿವಂತಿಕೆ ಬೇಕು, ಪ್ರತಿಯೊಂದಕ್ಕೂ. ಆದ್ರೆ ಬುದ್ಧಿವಂತಿಕೆಯನ್ನು ಯಾವುದಕ್ಕೂ ಉಪಯೋಗಿಸ್ಬೇಕು? ಕಳ್ಳನು ಕೂಡ ಬುದ್ಧಿವಂತಿಕೆ ಉಪಯೋಗಿಸ್ತಾರೆ, ಆದ್ರೆ ಅದು ಸರಿಯಾದ ಬುದ್ಧಿ ಅಲ್ಲ. ಕಳ್ಳ ಉಪಯೋಗಿಸೋದು ಕಳ್ಳತನ ಮಾಡಕ್ಕೆ, ಇನ್ನೊಬ್ಬ ಮೋಸಗಾರ ಮೋಸ ಮಾಡೋದಕ್ಕೆ. ಅದು ಬುದ್ಧಿವಂತಿಕೆ ಇದೆ, ಅದಕ್ಕೆ ಬುದ್ಧಿವಂತಿಕೆ ಇಲ್ಲದೆ ಆಗೋದಂತಲ್ಲ. ಇವಾಗ ಒಂದು ಇದು ಬೆಕ್ಕು ಕೂಡ ಅದು ಬುದ್ಧಿವಂತಿಕೆಯಿಂದ, ಅದು ಹೇಳ್ತಾರೆ, ಅದು ಹೇಗೆ ಎಲ್ಲಿಂದ ಆದ್ರೂ ಎಲ್ಲಿ ಬಚ್ಚಿಟ್ಟಿರ್ಬೇಕಾರೆ ಅದು ಹಾಲು ಇನ್ನೊಂದೇನು ಅದಕ್ಕೆ ಬೇಕಾದ ತಗೊಳ್ಳುತ್ತದೆ. ಸೊ ಆ ಥರ ಪ್ರಾಣಿಗಳಿಗೂ ಇದೆ, ಬುದ್ಧಿ ಇದೆ. ಸೊ ಆ ಬುದ್ಧಿ, ಆದ್ರೆ ಅದನ್ನ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ಅದು ಮಾಯೆ, ಭಗವಂತನ ಭ್ರಾಂತಿ ಶಕ್ತಿ, ಬಹಿರಂಗ ಶಕ್ತಿ ಅದನ್ನ ಅಪಹರಿಸಿಬಿಟ್ಟಿದೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದಿಲ್ಲ. ಸೊ ಹೀಗೆ ತುಂಬಾ ವಿಜ್ಞಾನಿಗಳಾಗಿರ್ಬೋದು, ತುಂಬಾ ಬುದ್ಧಿವಂತರಾಗಿರ್ಬೋದು, ನಾಯಕರಾಗಿರ್ಬೋದು, ಆದ್ರೆ ಆ ಬುದ್ಧಿಯಿಂದ ಅವರು ಕೃಷ್ಣ ಪ್ರಜ್ಞೆ ಬೆಳೆಸದೆ ಅವರು ಅಸದ್ಬಿಹಿ, ಅವ್ರನ್ನ ಅಸದ್ಬಿ, ಮಾಯಾ ಅಪರತ ಜ್ಞಾನ, ಮತ್ತೆ ಕೊನೆಗೆ ಮಾಯಾಪರ ಜ್ಞಾನ ಆಸುರಂ ಭಾವಂ ಆಶ್ರಿತ. ಅಸುರಂ ಭಾವಂ ಅಂದ್ರೆ ಅಸುರ ಭಾವ ಅಂದ್ರೆ ಇನ್ನೊಬ್ಬರಿಲ್ಲ ನನ್ನ ಮೇಲೆ, ನಾನು ಇನ್ಯಾರಿಗೂ ಉತ್ತರಿಸೋ ಅಗತ್ಯ ಇಲ್ಲ, ನಾನು ಸ್ವತಂತ್ರನು. ಸೊ ನನಗೇನು ಇಷ್ಟ ಬರುತ್ತೆ ನಾನು ಮಾಡ್ಬೋದು, ಸೊ ನಾನು ಯಾರಿಗೂ ಉತ್ತರಿಸೋದಿಲ್ಲ, ನಾನು ಸ್ವತಂತ್ರವಾಗಿ ಇರುತ್ತೇನೆ, ನಾನು ಸ್ವತಂತ್ರವಾಗಿ ನಾನು ನಿರ್ದೇಶನ ಮಾಡಿದಾಗೆ ಎಲ್ಲ ಆಗ್ಬೇಕು. ಸೊ ಇದೇ ಮೂಲ ಸ್ವಭಾವ ಪ್ರತಿಯೊಬ್ಬರಿಗೆ ಭೌತಿಕ ಜಗತ್ತಿನಲ್ಲಿ. ನಾವು ಭಗವಂತನ ವಿರೋಧಿಸಿ ನಾವು ಭಗವಂತನಾಗಿ ಇರಬೇಕು, ನಾನು ಭಗವಂತನೇ ಅಂತ ಬಂದಿದ್ದೇವೆ. ಸೊ ಅಸುರ ಭಾವ. ಸೊ ಕೃಷ್ಣ ಹೇಳೋದು ಇದೆಲ್ಲ ಅಸತ್. ಇಲ್ಲಿ ಭೂದೇವಿಯವರು ಹೇಳ್ತಾರೆ ಅಸತ್ ಬಿ. ಸೊ ಈ ರೀತಿ ಜನರು ಈ ತರ ತುಂಬಿಟ್ಟಿದ್ದಾರೆ. ಈ ರೀತಿ ತುಂಬಿರೋದ್ರಿಂದ ನಾನು ಅವ್ರಿಗೆ ಕೊಡಕ್ಕೆ ನನಗೆ ಇಷ್ಟ ಇಲ್ಲ. ಇದೆ, ನೀವು ಹೇಳಿದಾಗೆ ಕರೆಕ್ಟ್, ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ, ಎಲ್ಲವೂ ನನ್ನ ಹತ್ರ ಇದೆ, ನನ್ನಲ್ಲಿ ಆ ಶಕ್ತಿ ಇದೆ ಎಲ್ಲ ಉತ್ಪಾದನೆ ಮಾಡಕ್ಕೆ. ಆದ್ರೆ ಅದನ್ನ ಉತ್ಪಾದನೆ ಬೆಳೆಸಲಿಕ್ಕೆ ನಾನು ಏನೂ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಸೊ ಏನ್ ಬೇಕಾದ್ರೂ ಮಾಡ್ಬೋದು. ಮುಂದೆ ಭಾವಾರ್ಥ ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇಲ್ಲ ಏನ್ ಬೇಕಾದ್ರೂ ನಾವು ಮಾಡ್ಬೋದು. ನಾವು ದೊಡ್ಡ ಮೆಷಿನ್ಗಳು ತಯಾರಿ ಮಾಡಿ ಆ ರೀತಿ ನಾವು ಟ್ರ್ಯಾಕ್ಟರ್ಗಳು ತಂದು ಅದೆಲ್ಲ ಇದು ಮಾಡೋದು, ಇಲ್ಲ ಅಂದ್ರೆ ತುಂಬಾ ಇದೆಲ್ಲ ರಾಸಾಯನಿಕ ಪದಾರ್ಥಗಳಾಗಿ, ಫರ್ಟಿಲೈಸರ್ಗಳಾಕಿ, ಇನ್ಸೆಕ್ಟಿಸೈಡ್ ಹಾಕಿ, ಪೆಸ್ಟಿಸೈಡ್ ಹಾಕಿ ಏನೇನೋ ಎಲ್ಲ ಮಾಡ್ಬೋದು ನಾವು. ಆದ್ರೆ ಭೂದೇವಿ ಏನಾದ್ರು ಅವರು ಅದು ಬೆಳೆಗೆ ಆಗ್ಬೇಕು ಅಂತ ಕೊಡ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಏನೇನೋ ನಾವು ಎಲ್ಲ ಕೆನಾಲ್ಗಳು, ದೊಡ್ಡ ಅಣೆಕಟ್ಟನ್ನು ಕಟ್ತೇವೆ, ಡ್ಯಾಮ್ಸ್ ಇದೆಲ್ಲ ಮಾಡ್ತೇವೆ, ಎಲ್ಲ ಜನರು ಮನುಷ್ಯರು ವ್ಯವಸ್ಥೆ ಮಾಡ್ತೇವೆ ನಾವು. ಸೊ ಏನ್ ಮಾಡಿದ್ರು ವ್ಯವಸ್ಥೆ ಕೊನೆಗೆ ಭಗವಂತನ ಇದಿದೆ, ಭಗವಂತನ ನಿಯಂತ್ರಣ ಇದೆ. ಆರ್ಟಿಫಿಷಿಯಲ್ ಮಳೆ ಕೂಡ ತರಿಸ್ತಾರಲ್ಲ, ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಮಳೆ. ಸೊ ಎಷ್ಟೋ ಸಲ ಅದು ಫೇಲ್ಯೂರ್ ಅದು. ಸೊ ಹೇಳ್ತಾರೆ ಎಷ್ಟೆಷ್ಟೋ ಅದಕ್ಕೆ ಒಂದು ಸಲ ಅದು ಅಟೆಂಪ್ಟ್ ಮಾಡಿದ್ರೆ ಎಷ್ಟು 1 ಕೋಟಿ ರೂಪಾಯಿ ಎಷ್ಟೆಷ್ಟೋ ಅದಕ್ಕೆ ಬೇರೆ ವೆಚ್ಚ ಅಂತ ಹೇಳ್ತಾರೆ. ಸೊ ಇದು ಯಾವುದು ಡೆಲ್ಲಿ ಸರ್ಕಾರ ಕೂಡ ಪ್ರಯತ್ನ ಪಡ್ತು, ಅದೆಲ್ಲ ಮಾಡಿದ್ರು, ಆದ್ರೆ ಏನು ಪ್ರತಿಫಲ ಬರ್ಲಿಲ್ಲ ಅಂತೆಲ್ಲ ಕೇಳ್ತೀವಿ ನಾವು. ಸೊ ಎನಿವೆ, ಸೊ ಈ ತರ ಎಲ್ಲ ಮನುಷ್ಯನ ತನ್ನ ಬುದ್ಧಿಯಿಂದ ಮಾಡಬಹುದು. ಆರ್ಟಿಫಿಷಿಯಲ್ ಮಳೆ ನೀವು ಹೇಳ್ದಂಗೆ ಬರೆಸ್ಬೋದು, ಇಲ್ಲ ಅಂದ್ರೆ ಈ ತರ ಅಣೆಕಟ್ಟು ಇದ್ದು ಏನೋ ನದಿಗಳನ್ನೇ, ಒಂದು ನದಿನೇ ಇನ್ನೊಂದು ನದಿ ಕನೆಕ್ಷನ್ ಮಾಡೋದು. ಇದೆಲ್ಲ ಜನರು ಎಲ್ಲ ಪ್ಲಾನ್ಗಳಿದೆ, ಬಹಳ ಪ್ಲಾನ್ಗಳು. ಮನುಷ್ಯನ ಭಗವಂತನ ಬುದ್ಧಿ ಕೊಟ್ಟಿದ್ದಾನೆ. ಸೊ ಈ ಪ್ರಕೃತಿಯಲ್ಲಿ ಇರೋ ರೀತಿಯಲ್ಲೇ ನಾವು ವ್ಯವಸ್ಥೆ ಉಪಯೋಗಿಸೋದಲ್ಲ, ನಾವೇ ಹೊಸದಾಗಿ ಅದನ್ನ ಸೃಷ್ಟಿ ಮಾಡೋಣ. ಅಲ್ಲಿ ಇಲ್ಲ, ಇವಾಗಿನ್ನ ನೋಡಿ ಎಲ್ಲ ಮುಖ್ಯವಾಗಿ ಎಷ್ಟೋ ದೊಡ್ಡ ನಗರಗಳು ಇವಾಗ ಏನ್ ಬೆಳೆದಿದೆ, ಎಲ್ಲ ಹಿಂದೆ ಅಲ್ಲಿ ಇದಿತ್ತು, ಏನಿತ್ತು, ನದಿಗಳಿತ್ತು ಅಲ್ಲಿ. ಆದ್ರೆ ಜನರು ಅದನ್ನ ಆ ನದಿಗಳನ್ನ ಏನ್ ಮಾಡ್ಬಿಟ್ಟಿದ್ದಾರೆ ಈಗ ಕೊಚ್ಚೆ ಮೋರಿ ಮಾಡ್ಬಿಡಿ. ಎಲ್ಲಿ ಎಷ್ಟು ಇದೆ
ಬೆಂಗಳೂರಲ್ಲಿ ಎಲ್ಲ ಎಷ್ಟೆಷ್ಟು ಹೊಳೆಗಳು, ಎಷ್ಟೆಷ್ಟು ಇದು, ಈ ಚೆನ್ನೈಯಲ್ಲೆಲ್ಲ ದೊಡ್ಡ ದೊಡ್ಡ ಎಲ್ಲ, ಅದೆಲ್ಲ ಆಕ್ಚುಲಿ ನದಿಗಳದು. ಅದು ಜನರು ಏನ್ ಮಾಡ್ತಾರೆ, ಅಷ್ಟು ರೆಗ್ಯುಲೇಟೆಡ್ ಗ್ರೋತ್ ಇಲ್ಲ. ಸೊ ಹಾಗಾಗಿ ಅದನ್ನೇ ಒಂದು ಕೊನೆಗೆ ಡ್ರೈನೇಜ್ ಅಲ್ಲೇ ಎಲ್ಲ ಅದನ್ನ ತುಂಬಬಹುದು. ಭಗವಂತರ ಸೃಷ್ಟಿ ಒಂದು ರೀತಿಯಲ್ಲಿದೆ, ಪ್ರಕೃತಿಯ ಸೃಷ್ಟಿ ಒಂದು ರೀತಿಯಲ್ಲಿ, ಆದ್ರೆ ನಾವು ತಾತ್ಕಾಲಿಕವಾಗಿ ನಮ್ಮ ಒಂದು ಸೌಲಭ್ಯಕ್ಕೆ ಆ ರೀತಿ ಅದನ್ನ ಮಾಡ್ಕೊಳ್ತೀವಿ. ಆಮೇಲೆ ಇವರು ಇವಾಗ ಇಲ್ಲಿಂದ ಎಲ್ಲಿ ಸಹ್ಯಾದ್ರಿ ಇಲ್ಲಿ ಬೆಟ್ಟಗಳಲ್ಲಿ ಈಸ್ಟ್ ವೆಸ್ಟ್, ಆ ಕಡೆ ನೇತ್ರಾವತಿ ಹೇಮಾವತಿ ಎರಡು ಕನೆಕ್ಷನ್ ಮಾಡೋಣ, ಇದೆಲ್ಲ ಏನೇನೋ ಅವರ ಬುದ್ಧಿವಂತಿಕೆ ಪ್ರಯತ್ನ ಪಡ್ತಾರೆ. ಸ್ವಲ್ಪ ಸಮಯಕ್ಕೆ ಅನಿಸ್ಬೋದು ಇದೆಲ್ಲ ನಿಜವಾಗ್ಲೂ ಇದೊಂದು ಪ್ರಚಂಡ ಸಾಧನೆ ಆಗಿದೆ ಇದು ಅಂತ ಅನಿಸ್ಬೋದು, ಆದ್ರೆ ಶಾಶ್ವತವಾದ ಪರಿಹಾರ ಅಲ್ಲ. ಶಾಶ್ವತ ಪರಿಹಾರ ಅಂದ್ರೆ ಪ್ರಕೃತಿಗೆ ಸಹಯೋಗವಾಗಿ ನಾವು ನಮ್ಮ ಜೀವನವನ್ನು ರೂಢಿಸ್ಬೇಕು. ಅದು ಬಿಟ್ಟು ನಾವು ಅದು ವಿರೋಧವಾಗಿ ನಾವೇ ಒಂದು ಕಲ್ಪಿಸಿಕೊಂಡು ನಾವೇ ಮಾಡೋ ವಿಧಾನದಿಂದ ಮಾಡೋದು ಅಂತ. ಚೈನಾ ಈಚೆ ಎಲ್ಲ ಎಷ್ಟು ಹೇಳ್ತಾರೆ, ದೊಡ್ಡ ದೊಡ್ಡ ಅಣೆಕಟ್ಟುಗಳು, ದೊಡ್ಡ ದೊಡ್ಡ ಡ್ಯಾಮ್ಸ್, ಈ ರೀತಿ ಎಲ್ಲ ಏನೇನೋ ಎಲ್ಲ ಅವರು ಒಂದ್ ರೀತಿ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗ್ಬಿಡುತ್ತೆ, ಪ್ರದೇಶಗಳೇ ಬೇರೆ ರೀತಿ ಆಗ್ಬಿಡುತ್ತೆ, ಎಲ್ಲ ಮಾಡ್ತಾರೆ, ಎಲ್ಲ ಏನೇನೋ ಮಾಡ್ತಾರೆ, ಎಲ್ಲ ತುಂಬಾ ಪ್ಲಾನ್ಗಳು. ಸೊ ಸ್ವಲ್ಪ ಸಮಯಕ್ಕೇನೋ ಅದು ನಡಿಬಹುದು, ಕೆಲವು ವರ್ಷಗಳು, ಕೆಲವು ಜನರೇಷನ್ಸ್ ಪೀಳಿಗೆಗಳು ಆಗ್ಬೋದು, ಆದ್ರೆ ಕೊನೆಗೆ ಏನಾಗುತ್ತೆ ಗೊತ್ತಿಲ್ಲ ಇದರಿಂದ. ಸೊ ಎನಿವೆ, ಇಲ್ಲಿ ಕೊಟ್ಟಿರೋದು ಇಲ್ಲಿ ಪ್ಲಾನ್, ಮೂಲ ಪ್ಲಾನ್ ಏನು, ಎಲ್ಲರೂ ಕೃಷ್ಣ ಪ್ರಜ್ಞೆ ಬೆಳೆಸ್ಬೇಕು. ಆ ಕೃಷ್ಣ ಪ್ರಜ್ಞೆ ಬೆಳೆಸೋ ಪ್ಲಾನ್ ಅಲ್ಲಿ ಇದ್ರೆ ಪ್ರಕೃತಿ ನಮ್ಗೆ ಸಹಾಯ ಮಾಡುತ್ತೆ. ಪ್ರಕೃತಿ, ಭೂದೇವಿ ಸಹಾಯ ಮಾಡ್ತಾರೆ, ಇಂದ್ರದೇವ, ದೇವತೆಗಳು, ಸೂರ್ಯ, ಚಂದ್ರ, ವರುಣ ಎಲ್ಲರೂ ಇದ್ದಾರೆ, ವಾಯು ಎಲ್ಲ ಸರಿಯಾಗಿ ಕೊಡ್ತಾರೆ ಎಲ್ಲ. ಇದೆಲ್ಲ ಅವರವರ ಇದು ದೇವತೆಗಳಿಗೆ ಹೇಳ್ತಾರೆ, ಅವರು ಸುಮ್ಮನೆ ಅವರ ಎಷ್ಟು ಬಲಿಷ್ಠ ಜೀವಿಗಳು, ಅವ್ರು ಸುಮ್ಮನೆ ಉಫ್ ಅಂದ್ರೆ ಆಯ್ತು ಸಾಕು, ನಾವು ಹಾಗೆ ಹಾರೋಗ್ಬಿಡ್ತೇವೆ. ನಾವು ಮನುಷ್ಯರು, ನಾವು ತುಂಬಾ ಚಿಕ್ಕ ಅಸ್ತಿತ್ವ ನಮ್ದು, ನಮಗಿಂತ ದೊಡ್ಡ ದೊಡ್ಡ ಜೀವಿಗಳು, ಈ ಭೌತಿಕ ಪ್ರಕೃತಿಯನ್ನು ಆಳ್ವಿಕೆ ಮಾಡುವ ದೇವತೆಗಳಿದ್ದಾರೆ. ಸೊ ಅವರೆಲ್ಲರೂ ಭಗವಂತನ ಸೇವಕರು. ಸೊ ಹಾಗೆ ನಾವು ಕೃಷ್ಣ ಭಗವಾನ್ ಬೆಳೆಸಿದ್ರೆ ಅವ್ರು ನಮಗೆ ಸಹಾಯ ಮಾಡ್ತಾರೆ, ಅವ್ರು ನಮಗೆ ಆಶೀರ್ವದಿಸ್ತಾರೆ, ಭೌತಿಕವಾಗೂ ಕೂಡ ನಮಗೆ ಎಲ್ಲ ಸಮೃದ್ಧಿ ಇರುತ್ತೆ. ಸೊ ಹಿಂದೆ ಕೆಲವು ಶ್ಲೋಕಗಳನ್ನ ನೋಡಿದಾಗೆ, ಹಿಂದೆ ವೇದಶಾಸ್ತ್ರದಲ್ಲಾಗ್ಬೋದು, ಇಲ್ಲ ಋಷಿ ಮುನಿಗಳಾಗ್ಬೋದು, ಅವರು ಈ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಈ ಜನ್ಮಕ್ಕೆ ಅಲ್ಲ, ಮರುಜನ್ಮಕ್ಕೂ, ಮತ್ತೆ ಈ ಆಧ್ಯಾತ್ಮಿಕ ಜೀವನಕ್ಕೆ ಅಲ್ಲ, ಭೌತಿಕ ಜೀವನಕ್ಕೂ, ಎರಡಕ್ಕೂ ಕೂಡ. ಕೇವಲ ಇದು ವೇದಗಳನ್ನು ಪಾಲನೆ ಮಾಡೋದು, ಇಲ್ಲಾಂದ್ರೆ ಆಚಾರ್ಯರನ್ನು ಪಾಲನೆ ಮಾಡೋದು ಅಂದ್ರೆ ನಾವು ಆಧ್ಯಾತ್ಮಿಕಕ್ಕೆ ಮಾತ್ರ ಅಂತಲ್ಲ, ಇಲ್ಲ ಅದು ಮುಂದೆ ಜನ್ಮದಲ್ಲಿ ಏನೋ ಆಗುತ್ತೆ ಯಾವಾಗ್ಲೂ ಅಂತಲ್ಲ, ಅದು ಈ ಜನ್ಮಕ್ಕೂ ಅನ್ವಯ, ಮತ್ತೆ ಈಗಲೂ ಭೌತಿಕ ಜೀವನಕ್ಕೂ ಕೂಡ ಅನ್ವಯ. ಅದು ಕೂಡ ನಾವು ಆನಂದವಾಗಿ ಇರ್ಬೋದು. ಎನಿವೆ, ಸೊ ಭಗವಂತನು ಒಂದ್ ರೀತಿ ನೋಡಿದ್ರೆ ಇವಾಗೆಲ್ಲ ಇರ್ಲಿಲ್ಲ, ಏನು ಮೊಬೈಲ್ ಇರ್ಲಿಲ್ಲ, ಇನ್ನೊಂದಿರ್ಲಿಲ್ಲ, ಕಂಪ್ಯೂಟರ್ ಟೆಕ್ನಾಲಜಿ ಇರ್ಲಿಲ್ಲ, ಇದೆಲ್ಲ ಒಂದ್ ರೀತಿ ನೋಡಿದ್ರೆ ಇದೆಲ್ಲ ಬಹಳ ಬೆಳವಣಿಗೆ ಆಯ್ತು, ನಮ್ಗೆ ಎಲ್ಲ ಸಿಗ್ತಾ ಇದೆ ಫೆಸಿಲಿಟೀಸ್. ಇನ್ನೊಂದ್ ರೀತಿ ನೋಡಿದ್ರೆ ಈ ರೀತಿ ಜೀವನನೇ ಇರ್ಲಿಲ್ಲ. ಇವಾಗ ನೋಡಿ, ಇವಾಗ ಎಷ್ಟು ಜನ ಅವರು ವಿದ್ಯಾಭ್ಯಾಸ ಮಾಡಿದ್ಮೇಲೆ ಅವರ ತಂದೆ ತಾಯಿ ಜೊತೆಗೋ, ಅವ್ರ ಕುಟುಂಬದ ಸ್ನೇಹಿತರ ಜೊತೆಗೆ ಇರೋಕ್ಕಾಗತ್ತೆ, ಹೋಗ್ಬೇಕು ಎಲ್ಲೋ ಇನ್ನೊಂದು ಅಟ್ಲೀಸ್ಟ್ ಬೇರೆ ದೇಶಕ್ಕೆ ಹೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ಅಟ್ಲೀಸ್ಟ್ ಅವ್ರಿರೋ ಊರು ನಗರವನ್ನು ಬಿಟ್ಟು ಒಂದು ದೊಡ್ಡ ಸಿಟಿಗೆ ಹೋಗ್ಬೇಕು, 100 ಕಿಲೋಮೀಟರ್, 1000 ಕಿಲೋಮೀಟರ್ಸ್ ದೂರದಲ್ಲಿ ಹೋಗ್ಬೇಕು. ಸೊ ಅದಕ್ಕೆ ಭಗವಂತನ ವ್ಯವಸ್ಥೆ ಮಾಡಿದಾನೆ, ಆಗ್ಲಿ ನಿಮ್ ಜೊತೆಗೆ ಅಟ್ಲೀಸ್ಟ್ ನಿಮ್ ಮಾತಾಡ್ಲಿಕ್ಕೆ, ನೀವು ನೋಡ್ಲಿಕ್ಕೆ ನಿಮ್ಗೆ ಕಂಪ್ಯೂಟರ್, ನಿಮ್ಗೆ ಮೊಬೈಲು. ಸೊ ಆ ರೀತಿ ಭಗವಂತನು ಪಾಪ ಸಹಾಯ ಮಾಡ್ತಾ ಇದ್ದಾನೆ, ಜನರು ಯಾವ್ಯಾವ ರೀತಿ ಈ ರೀತಿ ಅಲ್ಲೆಲ್ಲೋ ದೂರದಲ್ಲಿ ಹೋಗಿರ್ಬೇಕು. ಸೊ ವೈದಿಕ ಇದರಲ್ಲಿ ಯಾರು ಸಂತೃಪ್ತನು ಅಂದ್ರೆ ಅವನ ಹತ್ರನೇ, ಅವನ ಏನ್ ಹೇಳೋದು, ಫ್ಯಾಮಿಲಿ ಅಂದ್ರೆ ಅಲ್ಲಿ ಅವರ ನೆಂಟರು ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಭೌತಿಕವಾಗಿ ಹೇಳ್ತಾ ಇರೋದು ಒಂದು ಆನಂದ, ಒಂದು ಇದಕ್ಕೆ ಎಲ್ಲ ಜೊತೆಗಿರ್ತಾರೆ, ಇಲ್ಲಾಂದ್ರೆ ಒಬ್ಬರಲ್ಲಿ ದೂರ ಆಗಲಿ, ಇನ್ನೊಬ್ಬರಲ್ಲಿ ಯಾವ ಫ್ಯಾಮಿಲಿ ಕೂಡ ಜೊತೆ ಇರೋಕ್ಕಾಗಲ್ಲ. ಸೊ ಈ ರೀತಿ ಎಲ್ಲ ಇದರ ಒಂದು ರೀತಿ ಅನ್ಸುತ್ತೆ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ ಎಲ್ಲ. ನೋಡಿ, ಟ್ರೈನ್ಗಳು, ಫಾಸ್ಟ್ ಟ್ರೈನ್ಗಳು ಬರ್ತಾ ಇದೆ, ವಂದೇ ಭಾರತ್, ಇನ್ನೊಂದು ಬರ್ತಾ ಇದೆ, ಎಷ್ಟು ಎಲ್ಲ ಸ್ಪೀಡು, ಎಷ್ಟು ಬೇಕಾ ಎಷ್ಟು ಗಂಟೆಗೆ, 3 ಗಂಟೆ 4 ಗಂಟೆಗೆ ಬಂದ್ಬಿಡುವುದು, ದೊಡ್ಡ ಹೈವೇಗಳು, ಹೆದ್ದಾರಿಗಳು, ಎಷ್ಟು ಬೇಗನ ಟ್ರಾವೆಲ್ ಮಾಡುವುದು. ಈ ರೀತಿ ಒಂದ್ ಕಡೆ ಇದೆಲ್ಲ ಮಾಯ, ಭಗವಂತನು ಮಾಡಿರೋದು ಒಂದು ರೀತಿ ಪ್ರಕೃತಿ ಮಾಡ್ಕೊಡ್ತಾ ಇದೆ ಜನರಿಗೆ, ಆ ರೀತಿ ಬೇಕು, ಆ ರೀತಿ. ಸೊ ಭೌತಿಕವಾಗಿ ಕೂಡ ಇದರಲ್ಲಿ ನೋಡಿದ್ರೆ ಒಂದು ಇದಿಲ್ಲ, ಒಂದು ಶಾಂತಿ ಇಲ್ಲ ಇದರಲ್ಲಿ ಭೌತಿಕವಾಗಿ ಕೂಡ. ಎನಿವೆ, ಸೊ ಇಲ್ಲಿ ಮುಂದುವರಿತಾ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು ಹೀಗೆ ಮುಂದುವರಿಯುತ್ತೆ, ಹೀಗೆ ಮುಂದುವರೆದು ಕಲಿಯುಗದಲ್ಲಿ ಕೊನೆಗೆ ಎಲ್ಲ ಕೂಡ ದರಿದ್ರತೆ ಬರುತ್ತೆ. ದರಿದ್ರತೆ ಅಂದ್ರೆ ಏನು ಇಲ್ಲ, ನಮಗೆ ಏನು ನಮಗೆ ಸಿಗೋದೇ ಇಲ್ಲ ನಮಗೆ.
ಸಿಗೋದಿಲ್ಲ. ಇವಾಗ ಅಂದ್ರೆ ನಮ್ಗೆ ಚಾಯ್ಸ್ ಇದೆ. ಇವಾಗ ಹೋದ್ರೆ ಇವಾಗ ಮಾರ್ಕೆಟ್ಗೆ, ಓಹ್ ನಾನು ಈ ತರಕಾರಿ ತಗೊಳ್ಬೋದು, ಆ ತರಕಾರಿ ಇರ್ಬೋದು, ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ತರಕಾರಿ ಒಂದಿರ್ಬೋದು, ಅಟ್ಲೀಸ್ಟ್ ಚಾಯ್ಸ್ ಇದೆ. ಅದ್ರ ಮುಂದೆ ಚಾಯ್ಸ್ ಇಲ್ಲ ನಮ್ಗೆ. ಹೋಗಿ ನಮ್ಗೆ ಈ ತರಕಾರಿ ಬೇಕು, ತರಕಾರಿ ಇಲ್ಲ, ಅದು ಸಿಗೋದಿಲ್ಲ. ಆ ತರಕಾರಿ, ಈ ಫ್ರೂಟ್ ಬೇಕಾ, ಫ್ರೂಟ್ ಸಿಗೋದಿಲ್ಲ. ಏನು ಹಾಗೆ ಮುಂದೆ ಹೋಗ್ತಾ 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 ತರಕಾರಿಗಳು ಸಿಗೋದಿಲ್ಲ, ಇದು ಹಣ್ಣು ಸಿಗೋದಿಲ್ಲ, ಏನು ಸಿಗೋದಿಲ್ಲ. ಏನ್ ಸಿಗುತ್ತೆ ಅಂದ್ರೆ ಇವಾಗ ಹೇಳ್ತಾ ಇರೋದು ಆ ರೀತಿ. ಈಗ ಇನ್ನೊಂದು ನೀವು ಫೋರ್ಸ್ ಆಗಿ ನಾವು ಮಾಂಸವನ್ನು ಇನ್ನೇನಿಲ್ಲ ಆ ರೀತಿ ಒಂದು ಬರುತ್ತೆ ಸಮಯ. ಮತ್ತೆ ಹಾಗೆ ಆ ಪ್ರಾಣಿಗಳು ಕೂಡ, ಅದು ಕೂಡ ಅದೆಲ್ಲ ನಾವು ಸಾಯಿಸ್ಬಿಟ್ಟು, ಇವಾಗ ಎಷ್ಟು ಕೇಳ್ತೀವಿ ನಾವು, ಆ ಪ್ರಾಣಿ ಇಲ್ಲ, ಆ ಕಾಣಿಸ್ತಾ ಇಲ್ಲ, ಅದು ಹಿಂದೆ ಅಷ್ಟು ಜನಸಂಖ್ಯೆ ಇತ್ತು, ಅದು ಸಂಖ್ಯೆ ಇತ್ತು, ಅದು ಪ್ರಾಣಿಗಳು, ಈಗ ಪ್ರಾಣಿಗಳೇ ಇಲ್ಲ. ಅದು ಅದು ಜನರೆಲ್ಲ ಓಷನ್ಗಳಲ್ಲಿ ದೊಡ್ಡ ದೊಡ್ಡ ವೇಲ್ಗಳೆಲ್ಲ ಅದನ್ನೇ ಕೂಡ ಜನರು ಮುಗಿಸ್ಬಿಟ್ಟಿದ್ದಾರೆ. ಈ ರೀತಿ ಎಲ್ಲ ಕೇಳ್ತೇವೆ ನಾವು. ಸೊ ಹಾಗೆ ಆಗ್ತಾ 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 ಆ ಪ್ರಾಣಿಗಳು ಇರೋದಿಲ್ಲ ಕಲಿಯುಗದಲ್ಲಿ. ಕೊನೆಗೆ ಅವಾಗ ಹೇಳ್ತಾ ಇರುವಾಗ ಫೋರ್ಸ್ ನಾವು ಮನುಷ್ಯರೇ ನರಭಕ್ಷಕರಾಗಿ ನಾವು ಇರಬೇಕು. ಆ ರೀತಿ ಎಲ್ಲ ಇಲ್ಲಿ ಭಾಗವತದಲ್ಲಿ 12ನೇ ಸ್ಕಂದ ಹೇಳಿರೋದು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಏನೂ ಇರೋದಿಲ್ಲ ಅಲ್ಲಿ. ಜನರು ಅಷ್ಟು ದರಿದ್ರತೆ, ಅಷ್ಟು ದಾರಿದ್ರ್ಯ, ಅಷ್ಟು ಏನೂ ಲಭ್ಯ ಇಲ್ಲ. ಸೊ ಈ ದಿನಗಳೆಲ್ಲ ಬರುತ್ತೆ. ಸೊ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಈ ದಿನಗಳ ಬರೋ ಮುಂಚೆ ನೀವೆಲ್ಲ ಕೃಷ್ಣ ಪ್ರಜ್ಞೆ ಪಡೆದ್ಬಿಟ್ಟು ನೀವು ಬರಬೇಡಿ ಇಲ್ಲಿ ಮತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಭಗವಂತನ ನಾಮ ಇದನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಸೊ ಭಗವಂತನ ಪಾದಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ನಾವು. ಸೊ ಇದರಿಂದ ನಮಗೆ ಈ ರೀತಿಯ ನೋಡಕ್ಕೆ ನಮಗೆ ಇದಾಗುತ್ತೆ. ಆದರೆ ಇದೆಲ್ಲ ಕಲಿಯುಗದಲ್ಲಿ ಇದೆಲ್ಲ ಈ ತರ ಆ ರೀತಿಯ ಒಂದು ಸನ್ನಿವೇಶಗಳು ಬರುತ್ತೆ. ಓಕೆ, ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ, ಏನೋ ಸೇರಿಸ್ತೀರಾ ಅಂದ್ರೆ ಹೇಳ್ಬೋದು, ಇಲ್ಲಾಂದ್ರೆ ನಾನು ನಿಲ್ಲಿಸ್ತೀನಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು ಪ್ರಭುಜಿ.